ಪುತ್ತೂರಿನ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಮುಂದೆ ನಮ್ಗೆ ಸಿಗ್ತದೆ. ಇಡೀ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಪ್ರತಿಯೊಂದು ಖರೀದಿ ಜೊತೆ ಒಂದು ಗಿಫ್ಟ್ ವಿತ್ ಪರ್ಚೇಸ್ ಅಂತ ಮಾಡಿದ್ದೇವೆ. ಪ್ರಾರಂಭವಾಗಿರುವಂತಹ ಟೈಟಾನ್ ವರ್ಲ್ಡ್ ಇವತ್ತು ನವರಾತ್ರಿಯ ಶುಭ ಸಂದರ್ಭದಲ್ಲಿ ಲೋಕಾರ್ಪಣೆಯಾಗ್ತಾ ಇದೆ. ಸೇರಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇವತ್ತಿಗೆ ನಾವು ಮೊಟ್ಟ ಮೊದಲಿಗೆ ಆ ನವದುರ್ಗೆಯರನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ತಾ ಪ್ರಸನ್ನ ಕೆಯರ್ ಹಾಗೆ ಅವರ ಸಂಪೂರ್ಣವಾದ ಫ್ಯಾಮಿಲಿ ಇದೆ. ಇವತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದ ಮೇಲೆ ಗೌರವ ಇಟ್ಟು ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನ ಮಾಡಿಕೊಳ್ತಾ ಮೊದಲಿಗೆ ನಮ್ಮ ಟೈಟಾನ್ ವರ್ಲ್ಡ್ ಪುತ್ತೂರಿನ ಬೊಳ್ವಾರ್ನಲ್ಲಿ ಪ್ರಾರಂಭವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲ ದೈವಿಕ ಶಕ್ತಿಗಳನ್ನ ದೇವರನ್ನ ಮನಸಾರೆ ಸ್ಮರಣೆ ಮಾಡಿಕೊಳ್ತಾ ಈ ರಿಬ್ಬನ್ ಅನ್ನ ಇವತ್ತು ಕಟ್ ಮಾಡುವುದರೊಂದಿಗೆ ಓಪನ್ ಮಾಡುವುದರೊಂದಿಗೆ ನಮ್ಮ ಟೈಟಾನ್ ವರ್ಲ್ಡ್ ಅನ್ನ ಇವತ್ತು ಉದ್ಘಾಟನೆ ಮಾಡಿಕೊಳ್ಳಲಿಕ್ಕಿದ್ದೇವೆ. ನಮ್ಮ ಜೊತೆ ಸೇರ್ಕೊಂಡಿರ್ತಕ್ಕಂಥ ಇವತ್ತಿನ ಇನಾಗ್ರೇಷನ್ ಗೆ ಸೇರಿರುವಂತಹ ಪ್ರಶಾಂತ್ ಜಯಪ್ರಕಾಶ್ ಇವರನ್ನ ಬಹಳ ಪ್ರೀತಿಪೂರ್ವಕವಾಗಿ ವೆಲ್ಕಮ್ ಮಾಡಿಕೊಳ್ತಾ ರೀಜನಲ್ ಬಿಸಿನೆಸ್ ಮ್ಯಾನೇಜರ್ ಸರ್ ತಾವು ದಯವಿಟ್ಟು ಬರಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿರುವ ಸ್ವಾಗತ. ತಮ್ಮನ್ನ ಕೂಡ ಈ ವೇದಿಕೆಗೆ ವೆಲ್ಕಮ್ ಅನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬರು ಶ್ರೀಯುತ ಮಧುಸೂದನ್ ಅವರಿದ್ದಾರೆ. ವತಿಯಿಂದ ಇವತ್ತಿನ ಟೈಟಾನ್ ವರ್ಲ್ಡ್ ಈ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಮಾಡಿ ನಮ್ಮ ರಿಬ್ಬನ್ ಅನ್ನ ಓಪನ್ ಮಾಡುವುದರೊಂದಿಗೆ ಮುಂದಿನ 1 ತಿಂಗಳುಗಳ ಕಾಲ 30% ಆಫರ್ ಜೊತೆಗೆ ಗಿಫ್ಟ್ ವಿತ್ ಪರ್ಚೇಸ್ ಅನ್ನುವಂತಹ ಒಂದು ವಿಶೇಷವಾದ ಯೋಚನೆಯೊಂದಿಗೆ ನಮ್ಮ ಗ್ರಾಹಕರಿಗೆ ಕೈಗೆಟುಕುವಂತಹ ದರದಲ್ಲಿ ಟೈಟಾನ್ ವರ್ಲ್ಡ್ ನಮ್ಮ ಜೊತೆಗಿದೆ. ಹಾಗೆಯೇ ಬೇರೆ ಬೇರೆ ರೀತಿಯ ವಾಚ್ಗಳು ನಮಗಿಲ್ಲಿ ಸಿಗ್ತಾ ಇರುವಾಗ ಪ್ರತಿಯೊಬ್ಬ ಗ್ರಾಹಕರುಗಳು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಬೇಕು ಅಂತ ಹೇಳಿಕೊಳ್ತಾ ಇದರ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಿರತಕ್ಕಂತಹ ಶ್ರೀಯುತ ಪ್ರಶಾಂತ್ ಜಯಪ್ರಕಾಶ್ ಇವರು ರೀಜನಲ್ ಬಿಸಿನೆಸ್ ಮ್ಯಾನೇಜರ್ ವಾಚಸ್ ಟೈಟನ್ ಕಂಪನಿ ಲಿಮಿಟೆಡ್ ಇವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ಅಂತ ಕೇಳ್ತಾ ಇದ್ದೇನೆ. Very big congratulations to Prasanna and family. I'm sure we have seen their business acumen across Bangalore into multiple categories, multiple locations, kind of divisions and businesses that they have taken. And I'm very sure that they'll prosper in Puttur as well. For the larger audience, I wanted to give a very short brief about Titan company. Titan is part of Tata Group, and Titan ventures into multiple other businesses like jewelry, watches, eyewear, saree businesses, aerospace and machine building. And watches is our mother brand, and till date that's why we are also sustaining the brand name Titan. I'm sure Titan as a brand everyone knows, and I'm very glad that Titan has penetrated Puttur with the help of Mr. Prasanna, and I'm sure with his contribution and reach and network we'll be able to reach out to many more valuable customers in Puttur. Wishing very hearty wishes to Prasanna to prosper forever and to make the store bigger and better for the people here. All the best, Prasanna. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಜೊತೆಗೆ ಮತ್ತೊಬ್ಬರು ವೇದಿಕೆಯಲ್ಲಿ ಪಿ ವಾಮನ ಪೈ ಅವರಿದ್ದಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ ನಮ್ಮ ಇವತ್ತಿನ ಕಾರ್ಯಕ್ರಮದೊಂದು ಪಾರ್ಟ್ ಆಗಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಸರ್, ಈ ಒಂದು ಸಂಸ್ಥೆಗೆ ಲೋಕಾರ್ಪಣೆಗೊಳ್ತಾ ಇದೆ, ಒಂದೆರಡು ಮಾತುಗಳಲ್ಲಿ ಶುಭ ಹಾರೈಸಬೇಕು ಅಂತ ಕೇಳ್ತಾ ಇದ್ದೇನೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮಿಸ್ಟರ್ ಜಯಪ್ರಕಾಶ್ Prasanna, my very good friend, and his family. ಪುತ್ತೂರಲ್ಲಿ ಇಲ್ಲಿ ಬಂದಿಂದ ಪುತ್ತೂರಿನ ಎಲ್ಲ ಮಹಾಜನರೇ, ಪುತ್ತೂರಿಗೆ ಇವತ್ತು ಬಹಳ ಒಂದು ಹೆಮ್ಮೆಯ ದಿನ. 1.5 ತಿಂಗಳು ಮೊದಲು ಇವರು ಈ ಸಂಸ್ಥೆಯನ್ನು
ಒಂದು ಪೂಜೆ ಮುಖಾಂತರ ಓಪನ್ ಮಾಡಿದರು. ಆದರೆ ಇವತ್ತು ಒಫಿಷಿಯಲ್ ಆಗಿ ಟಾಟಾ ಕಂಪನಿಯ ರೀಜನಲ್ ಹೆಡ್ ಬಂದು ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ. ಟೈಮ್ ಮನುಷ್ಯನಿಗೆ ಸಮಯ ಪ್ರಜ್ಞೆ ಇದ್ದರೆ ಮಾತ್ರ ಅವನು ಬಿಸ್ನೆಸ್ನಲ್ಲಾಗಲಿ ಅವನು ವ್ಯವಹಾರದ ಸಕ್ಸಸ್ ಆಗ್ತಾನೆ. ಯಾವುದಾಗಲಿ ಬೆಳಗ್ಗೆ 9 ಗಂಟೆಗೆ ಮುಟ್ಟಬೇಕಂದಾದರೆ 9 ಗಂಟೆಗೆ ಮುಟ್ಟಬೇಕು. ಇವತ್ತಿನ ತಾಜಾ ಒಂದು ನಿಮಗೆ ಉದಾಹರಣೆ ಅಂದರೆ ಪ್ರಸನ್ನನಾಥ ಎಷ್ಟು ಒಂದು ಪ್ರಜ್ಞೆ ಇದೆ ಅಂತ ಹೇಳಿದರೆ, ನನಗೆ 4 ಕಾಲಿಂದ ಇಷ್ಟುವರೆಗೆ 3 ಸಲ ಫೋನ್ ಮಾಡಿದರು. ಕರೆಕ್ಟ್ ಟೈಮು ನಾವು 5 ಗಂಟೆಗೆ ಶುರು ಮಾಡ್ತೇವೆ, ಲೇಟ್ ಮಾಡಲಿಕ್ಕಿಲ್ಲ, ಕೂಡಲೇ ಅಂದಿಲ್ಲ. ಅಂದರೆ ಅದು ಬೇಕಾದ್ದು ಜೀವನದಲ್ಲಿ. ಈ ಸಮಯ ಪ್ರಜ್ಞೆಯಿಂದಾಗಿ ಪ್ರಸನ್ನರು ನಾನು ನೋಡ್ತಿದ್ದ ಹಾಗೆ ಇವತ್ತು ಈ ಉತ್ತುಂಗಕ್ಕೆ ಏರಿದ್ದಾರೆ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಮತ್ತಂದರೆ, ನಾವೆಲ್ಲರೂ ಸಮಯ ಪ್ರಜ್ಞೆ ವಹಿಸಿಕೊಂಡು ಪರ್ಟಿಕ್ಯುಲರ್ ಯಾವುದೇ ವ್ಯವಹಾರ ಆಗಲಿ ಯಾವುದೇ ಕಮಿಟ್ಮೆಂಟ್ ಆಗಲಿ ಆ ಟೈಮನ್ನು ಮೇಂಟೈನ್ ಮಾಡಿದರೆ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಒಂದು ಸಕ್ಸಸ್ ಸಿಗ್ತದೆ. ಅದೇ ರೀತಿ ಇವತ್ತಿನ ಈ ಪುತ್ತೂರಿಗೆ ಹೆಮ್ಮೆಯ ಟೈಟಾನ್ ವಾಚ್ ಅಫಿಷಿಯಲ್ ಶೋರೂಮನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ಜಯಪ್ರಕಾಶ್ ಅವರು. ನನಗೆ ನಮ್ಮ ಸ್ನೇಹಿತರು ಪುನಃ ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಂಸ್ಥೆಯ ಒಟ್ಟಿಗೆ ಸೇರಲಿಕ್ಕೆ. ಯಾಕೆಂದರೆ ನನಗೆ ಹೆಮ್ಮೆ ಆಗ್ತಾ ಉಂಟು. ಇದೀಗ ನಮ್ಮ ಸಂಸ್ಥೆ ಪ್ರಸನ್ನರೊಟ್ಟಿಗೆ ನಾವು ಅದರೊಟ್ಟಿಗೆ ಇದ್ದೇವೆ ಅವರಿಗೆ. ಯಾಕೆಂದರೆ ನಮ್ಮ ಪುತ್ತೂರಿಗೆ ಬಂದಿದ್ದಾರೆ ಅವರು. ಪುತ್ತೂರಿನ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಮುಂದೆ ನಮ್ಗೆ ಸಿಗ್ತದೆ. ಹಾಗೆ ಅಂತ ಹೇಳಿ ಅವರಿಗೆ ಇಡೀ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವರ ಈ ಸಕ್ಸಸ್ ಇನ್ನೂ ಸಹ ಮುಂದುವರಿಸಲಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತಿದ್ದೇನೆ. ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಮಾತುಗಳಿಗೆ. ಹಾಗೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಶ್ರೀ ಬಲರಾಮ್ ಆಚಾರ್ಯ ಸರ್ ಅವರಿದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತ. ಹಾಗೆಯೇ ಎಲ್ಲ ಅತಿಥಿ ಅಭ್ಯಾಗತರಿದ್ದೀರಿ, ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಟೈಟಾನ್ ವರ್ಲ್ಡ್ನ ಬಗ್ಗೆ ಒಂದೆರಡು ಮಾತುಗಳೊಂದಿಗೆ ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಧನ್ಯವಾದದ ಸಮರ್ಪಣೆಯನ್ನು ಪ್ರಸನ್ನ KR ಅವರು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಅವರ ಫ್ಯಾಮಿಲಿಯ ಪರವಾಗಿ ಅವರೇ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಡಿಸಲಿದ್ದಾರೆ. ನಮಸ್ಕಾರ. ತಮ್ಮ ಕರೆಗೆ ಪ್ರೀತಿಯಿಂದ ಬಂದಿರುವ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಧನ್ಯವಾದಗಳು. ನಮಗೆ ಫಸ್ಟ್ ಆಫ್ ಆಲ್ ಟೈಟನ್ ಕಂಪನಿಗೆ ನಾವು ಥ್ಯಾಂಕ್ ಹೇಳಬೇಕು, ನಮಗೆ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿರೋದಕ್ಕೆ. ಸೊ ಟೈಟನ್ ಕಂಪನಿ ನಿಮ್ಗೆ ಗೊತ್ತಿದೆ, ನಾಟ್ ಓನ್ಲಿ ಬಿಸ್ನೆಸ್, ದೇ ಮೀನ್ ಎಥಿಕ್ಸ್. ಸೊ ಅವರ ಪ್ರಾಫಿಟಲ್ಲಿ ಎಲ್ಲವೂ ಲಾಭಾಂಶವಾಗಿ ಹೋಗೋದಿಲ್ಲ. ಎಷ್ಟೋ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್, ಎಷ್ಟೋ ಚಾರಿಟಿಗಳು, ಅದಕ್ಕೆ ಒಬ್ಬ ಓನರ್ ಅಂತ ಇಲ್ಲ. ಸೊ ಆ ಸಂಸ್ಥೆಯೊಂದಿಗೆ ನಮಗೆ ಜೊತೆಗಿರಲು ಭಾಳ ಹೆಮ್ಮೆ. ನಾವು ಟೈಟನ್ ಅಂತ ಹೇಳಿದ್ರು, ಈವನ್ ನಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಎಲ್ಲ ಬಿಸ್ನೆಸ್ ಹೌಸ್ಗಳಿಗಿಂತ ಟೈಟನ್ ಅಥವಾ ಟಾಟಾ ಹೇಳಿದ ಕೂಡಲೇ ಅದಕ್ಕೊಂದು ಬೇರೆ ಒಂದು ಜಾಗ ಇದೆ. ಸೊ ಅಂಥ ಒಂದು ನಮಗೆ ಆಪರ್ಚುನಿಟಿ ಕೊಟ್ಟಿರುವಂಥ ಟೈಟನ್ ಸಂಸ್ಥೆಗೆ ನಾವು ಆಭಾರಿಗಳು. ಸೊ ಅದೇ ಥರ ಈ ಒಂದು ಇನಾಗ್ಯುರಲ್ ಆಫರ್ ಅಂತ ಈ ಹಬ್ಬದ ಸಮಯ, ಸೊ ಈ ಸಮಯ ನಾವು ಪ್ರತಿಯೊಂದು ಖರೀದಿ ಜೊತೆ ಒಂದು ಗಿಫ್ಟ್ ವಿತ್ ಪರ್ಚೇಸ್ ಅಂತ ಮಾಡಿದ್ದೇವೆ. ಸೊ ಇದನ್ನು ನೀವು ಸರ್ಪ್ರೈಸನ್ನು ನೀವೇ ಅಲ್ಲಿ ನಮ್ಮ ಸ್ಟೋರಲ್ಲಿ ಪಡ್ಕೊಳ್ಳಿ, ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಬಟ್ ಈ ಆಫರ್ 23ನೇ ತಾರೀಕು ನಾಳ್ದು ಅಕ್ಟೋಬರ್ವರೆಗಿದೆ ನಮ್ಮ ಹಬ್ಬದ ಸಮಯದಲ್ಲಿ. ಹಾಗೆ ಈ ಫಂಕ್ಷನಿಗೆ ಬಂದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು. ನಮ್ಮ ಕರೆಗೆ JL ಆಚಾರ್ಯ ಇರ್ಬೋದು, ಮ್ಯಾಕ್ಸಿಮ್ ಇದ್ದಾರೆ ನಮ್ಮ ಫ್ರೆಂಡ್ ಮಂಗಳೂರಿಂದ, ಹಾಗೂ ಕಂಪನಿಯ ಜಯಪ್ರಕಾಶ್ ಅಂತ ವಾಮನ್ ಪೈ ಅವರಿಗೆ ನಾನು ಧನ್ಯವಾದ ಎಷ್ಟು ಹೇಳಿದರು ಸಾಲದು. ಯಾಕಂದರೆ ಅವರಿಗೆ ಹೇಳಿದಾಗೆ ಅವರ ಸಂಸ್ಥೆಗೆ ನಮಗೆ ಬೆನ್ನೆಲುಬು ನಿಂತು ನಮಗೆ ಸಹಕಾರ ಮಾಡಿದ್ದಾರೆ. ಹಾಗೆ ವಿಜಯ ಗೌರಿ ಅವರ ಫ್ಯಾಮಿಲಿ, ರವಿಚಂದ್ರ ಅವರು ನಮಗೆ ಇಲ್ಲಿ ಎಲ್ಲ ಇದರಲ್ಲಿ ನಮಗೆ ನಮ್ಮ ನೇಬರ್ ಅವರು ಅವ್ರ ಜಾಗ ನಮಗೆ ಪ್ರತಿಯೊಂದರಲ್ಲೂ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮ ಸರ್ವೀಸ್ ಹೆಡ್ ಮತ್ಸೂದನ್ ಇದ್ದಾರೆ, ಅವರು ಈ ಬಂದಿದ್ದಾರೆ. ಸೊ ಟೈಟನ್ ಇದ್ದು ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತದಲ್ಲಿ ಯಾವುದೇ ಒಂದು ವಿಷಯ ಇರಲಿ ಅದಕ್ಕೆ ಸರ್ವಿಸ್ ಇದೆ ಹೇಳಿದರೆ ಮಾತ್ರ ಜನ ಒಪ್ತಾರೆ. ಸೊ ಟೈಟನ್ ಇದ್ದು ಸರ್ವಿಸ್ ಈಸ್ ದ ಸ್ಟ್ರೆಂತ್. ಸೊ ಸರ್ವಿಸ್ ಟೀಮ್ ಇವತ್ತು ಆ ಸರ್ವಿಸ್ ಟೀಮನ್ನು ಮುಂದುವರಿಸ್ತಾ ಇದ್ದಾರೆ ನಮ್ಮ ರೀಜನಲ್ ಬಿಸ್ನೆಸ್ ಮ್ಯಾನೇಜರ್ ಮತ್ಸೂದನ್ ಅವರು, ಅವರಿಗೂ ಧನ್ಯವಾದಗಳು. ನಮ್ಮ ಚಿಕ್ಕಪ್ಪನವರು ಬಂದ ರಾಜಗೋಪಾಲ ಅವರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಲ್ಲ ಸಣ್ಣ ಒಂದು ಉಪಹಾರವನ್ನು ತಗೊಂಡು ನಮಗೊಂದು ವಿಶ್ ಮಾಡಿ ತಳ್ಳಬೇಕಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿಶೇಷ ನಮ್ಮ ಎಲ್ಲ ಸಿಬ್ಬಂದಿ, ಯಾವುದೇ ಒಂದು ಒಬ್ಬನಿಂದ ನಡೆಯುವುದಿಲ್ಲ, ನಮ್ಮ ಫ್ಯಾಮಿಲಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅನಂತ ಧನ್ಯವಾದಗಳು. ಯಾಕಂದರೆ ಯಾವುದೋ ಒಂದು ಕಾರ್ಯ ಇಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಸಂಸ್ಥೆಗಳಿಗೆ ನಮ್ಮ ಸಿಬ್ಬಂದಿಗಳೇ ನಮ್ಮ ಬೆನ್ನೆಲುಬು. ಅವರೆಲ್ಲರಿಗೂ ಇಲ್ಲಿ ಬಂದವರು, ಇಲ್ಲಿ ಹಿಂದಿರುವವರು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ಎಲ್ರಿಗೂ ಕೂಡ. ಹಾಗೆಯೇ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಉಪಹಾರದ ಸ್ವೀಕಾರವನ್ನು ಮಾಡಿ
ಇರುವಂಥ ಆಫರ್ ಜೊತೆಗೆ ಗಿಫ್ಟ್ ಅನ್ನ ಇರುವಂಥ ಸಂದರ್ಭದಲ್ಲಿ ಟೈಟನ್ ವರ್ಲ್ಡ್ ಇಂದ ತಮ್ಮ ಇಷ್ಟದ ವಾಚ್ಗಳನ್ನು ಪರ್ಚೇಸ್ ಮಾಡಬೇಕು. ಎಲ್ಲರ ಸಮಯ ಒಳ್ಳೆಯದಾಗಿರಲಿ ಅಂತ ಹೇಳಿಕೊಳ್ತಾ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.